ಚಹಾ ಮತ್ತು ಕಾಫಿ ಪುಡಿಯನ್ನು ಸಪ್ಲೈ ಮಾಡ್ತಾ ಇದ್ದಾರೆ ಅಷ್ಟೇ, ಬೇರೇನಿಲ್ಲ. ಜೈಲಲ್ಲಿ ಕುಡಿಯೋದಕ್ಕೆ, ಚಹಾ ಕುಡಿಯೋದಕ್ಕೆ, ಕಾಫಿ ಕುಡಿಯೋದಕ್ಕೆ ಪುಡಿ ಇರಲಿಲ್ಲ. ಅದಕ್ಕೆ ಯಾರೋ ದಾರಿ ಮಧ್ಯೆ ಹೋಗೋರಿಬ್ರು ಚಹಾ ಮತ್ತು ಕಾಫಿ ಪುಡಿ ಪಟ್ಟಣವನ್ನು ಎಸೆದು ಹೋದ್ರು. ಅದನ್ನ ಪೊಲೀಸರು ಚಹಾ ಮಾಡ್ಕೊಂಡು ಕುಡಿದ್ರು. ಇದಾ ಕತೆ? ಯಾರಿಗೆ ಕತೆ ಕಟ್ತಾ ಇದ್ದೀರಾ? ಯಾರಿಗೆ ಕತೆ ಕಟ್ತಾ ಇದ್ದೀರಾ? ಇದೇ ಒಂದು ವೇಳೆ ಅದೇ ಜೈಲಿಗೆ ಏನಾದರೂ ಬಾಂಬ್ ಎಸೆದಿದ್ದರೆ, ಏನಾದರೂ ಒಂದು ವೇಳೆ ಬಾಂಬ್ ಏನಾದರೂ ಎಸೆದಿದ್ದರೆ ಈ ಅಧೀಕ್ಷಕರು ಏನು ಮಾಡ್ತಾ ಇದ್ರು? ಏನು ಸರ್ಕಾರದ ಯೋಗ್ಯತೆ ಇದೆನಾ? ಅದಲ್ಲದೆ ಗೃಹ ಸಚಿವರು ಅದು ಹಳೇ ಪೊಲೀಸ್ ಠಾಣೆ, ಜೈಲು ಹೊಸದಾಗಿ ಆಗ್ತಾ ಇದೆ, ಶಿಫ್ಟ್ ಆಗಬೇಕು. ಈಗೇನ್ರಿ ಕೋಳಿಗೂಡ? ಎಷ್ಟು ವರ್ಷದಿಂದ ಇದೆ ಜೈಲು? ಯಾರ ಕಿವಿಗೆ ಹೂ ಮುಡಿಸ್ತಾ ಇದ್ದೀರಾ ಗೃಹ ಸಚಿವರು? ಮತ್ತೊಂದು ಬಾರಿ ಹೇಳ್ತಾ ಇದ್ದೀನಿ ಗೃಹ ಸಚಿವರಿಗೆ, ತಮ್ಮ ಅಂಡರಲ್ಲಿರುವಂತಹ ಇಲಾಖೆಗಳನ್ನು ತಮ್ಮ ಸುಪದ್ರಿಯಲ್ಲಿ ಇಟ್ಟುಕೊಳ್ಳಿ. ಬದಲಾಗಿ ತಮ್ಮ ಅಂಡರಲ್ಲಿರುವಂತಹ ಇಲಾಖೆಗಳು ಯಾವುದೋ ಕೈದಿಗಳ ಸುಪದ್ರಿಯಲ್ಲಿ ಇರುವಂಥದ್ದಲ್ಲ. ಗೃಹ ಸಚಿವರಾಗಿ ಎಚ್ಚೆತ್ತುಕೊಳ್ಬೇಕಾದಂತಹ ಗಳಿಗೆ ಇದು. ಬರೀ ಮಾತಿಗೂ ಕಾಕತಾಳೀಯ ಏನೋ ಆಯಿತು ಪರಿಶೀಲಿಸ್ತೀವಿ, ಇಂತಹ ಬೇಜವಾಬ್ದಾರಿತನ ಉತ್ತರ ಬೇಕಾಗಿಲ್ಲ ಕರ್ನಾಟಕಕ್ಕೆ, ಆಗೋದಿಲ್ಲ ಅಂತ ಹೇಳಿದ್ರೆ ರಾಜೀನಾಮೆ ಕೊಡ್ರಿ. ಆ್ಯಂಡ್ ಸ್ಥಳಕ್ಕೆ ಶಾಸಕರು ಕೂಡ ಆಗಮಿಸಿದ್ರು. ಶಾಸಕರು ಕೂಡ ಆರೋಪ ಇರುವಂಥದ್ದು ಈ ಸರ್ಕಾರದ ದುರಾಡಳಿತ ಅಂತ ಹೇಳಿ. ಈ ಹಿಂದೆನೂ ಕೂಡ ನಡೆದಿದೆ ಕಾಮತ್ ಅವರೇ, ತಮ್ಮ ಸರ್ಕಾರ ಆಡಳಿತದಲ್ಲಿರುವಂಥ ವೇಳೆಯಲ್ಲೂ ಕೂಡ ನಡೆದಿದೆ. ಏನು ಮಾಡಿದ್ರಿ ತಾವು? ಅಥವಾ ಈಗ ನಡೀತಲ್ವಾ, ಏನು ಮಾಡಿದ್ರಿ ತಾವು? ಧರಣಿ ಕೂತ್ಕೊಳ್ಳಿ. ಈ ಒಂದು ಪ್ರಕರಣ ಇಲ್ಲಿಗೆ ಇತ್ಯರ್ಥ ಆಗುವ ತನಕ ಬಿಡದೆ ಈ ವಿಚಾರವನ್ನು ಫಾಲೋ ಮಾಡಬೇಕು. ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.